ನೀವು ನೋಡ್ತಿದ್ರ ಶಿಡ್ಲಘಟ್ಟ ಸುದ್ದಿ. ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಚಿತ್ರಕಲೆ ಸ್ಪರ್ಧೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಪರಾಧ ತಡೆ ಮಾಸಾಚರಣೆ ಕುರಿತು ಪ್ರಬಂಧ ಹಾಗೂ ಚಿತ್ರಕಲೆ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ ಶಿಡ್ಲಘಟ್ಟ ನಗರದ ಹಲವಾರು ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಸ್ಪರ್ಧೆಯನ್ನು ನಡೆಸಿಕೊಟ್ಟರು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಸಹ ಇಟ್ಟಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಹಾಗೂ ಚಿಂತಾಮಣಿ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸಿರವರ ಸಾರಥ್ಯದಲ್ಲಿ ಶಿಡ್ಲಘಟ್ಟ ಪೊಲೀಸ್ ವೃತ್ತ ನಿರೀಕ್ಷಕ ನಂದಕುಮಾರ ಸಹಯೋಗದೊಂದಿಗೆ ಇಂದು ನಗರದಲ್ಲಿರುವ ಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರಬಂಧ ಸ್ಪರ್ಧೆಯ ಜೊತೆಗೆ ಚಿತ್ರಕಲೆ ಸ್ಪರ್ಧೆಯನ್ನ ಮಾಡಲಾಗಿತ್ತು. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಸ್ಪರ್ಧೆ ನಡೆಯಿತು. ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ಪೊಲೀಸ್ ವೃತ್ತ ನಿರೀಕ್ಷಕರಾದ ನಂದಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಮಾತ್ರವಲ್ಲ ನಮ್ಮಂತವರ ಜೊತೆ ಸಮಯ ವ್ಯಕ್ತ ಮಾಡಬೇಕೆಂದು ತಿಳಿಸಿದರು. ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್, ಶಿವಕುಮಾರ್, ರಾಜೇಶ್, ಸಂಪತ್, ಪ್ರವೀಣ್, ಕೃಷ್ಣ, ಧರಣೀಶ್ ಮತ್ತಿತರರು ಹಾಜರಿದ್ದರು. ನೀವು ಪೊಲೀಸರೊಂದಿಗೆ ನೀವು ನಿಮ್ಮ ಒಡನಾಟ ಮತ್ತು ಏನು ನಡೀತಾ ಇದೆ ಕಾರ್ಯ ಅದ್ರ ಬಗ್ಗೆ ನೀವು ಸ್ಕೂಲಲ್ಲೇ ಕೂತ್ಕೊಂಡು ಪೊಲೀಸವ್ರದ್ದು ಆ ಥರ ಈ ಥರ ಎಲ್ಲ ಮಾತಾಡ್ತಾರೆ. ನೀವು ಬಂದು ನಮ್ಮ ಹತ್ರ ಬಂದಾಗ ಅಂತ ಹೇಳಿದ್ರೆ ನಮ್ಮ ಪೊಲೀಸವರು ನೇಮಯ್ಯ ಆಗಿದ್ದಾರಾ ಬೇರೆ ಥರ ಆಗಿದ್ದಾರಾ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಜೊತೆ ನೀವು ನಮ್ಮ ಜೊತೆ ಸೇರ್ತಾ ಅಂತ ಹೇಳಿದ್ರೆ ನಿಮಗೊಂದು ಇನ್ಸ್ಪಿರೇಷನ್, ಮುಂದೊಂದು ದಿನ ನಂತರ ಅಧಿಕಾರಿಗಳಾಗ್ಬೋದು, ಸಮಾಜಕ್ಕೆ ಒಂದು ಮಾದರಿಯಾಗಿ ಬದುಕಬೇಕು, ಪೊಲೀಸ್ ಕೆಲಸಗಳನ್ನು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಿಮ್ಮ ಬಿಸಿಗೆ ಮತ್ತು ಅಪರಾಧ ತಡೆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮತ್ತು ಅರಿವು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದ್ರ ನಡುವೆ ಅದೊಂದು ಪಾಠ ಏನಂತ ಅಂದರೆ ಚಿತ್ರಕಲಾ ಮತ್ತು ಪ್ರಬಂಧ ಸ್ಪರ್ಧೆನ ಹಮ್ಮಿಕೊಂಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ನೀವು ದಿನ ನೀವು ಶಾಲೆ ನೋಡ್ತಾ ಇರ್ತೀರಾ. ನಮ್ಮ ಜೊತೆ ಏನು ಅಂತ ಅಂದರೆ ಒಂದು ಸ್ವಲ್ಪ ಒಂದು ಡಿಫ್ರೆಂಟ್ ನಿಮಗೆ ಒಂದು ಸ್ವಲ್ಪ ಬದಲಾವಣೆ ಆಗ್ತದೆ. ನಮ್ಮ ಕೆಲವೊಂದು ನಾವು ನಿಮಗೆ ಟಾಪಿಕ್ ಆಧುನಿಕ ಪ್ರಪಂಚದಲ್ಲಿ ಪೊಲೀಸರು ಎದುರಿಸುವಂತಹ ಸವಾಲುಗಳು ಯಾವುವು, ಆ ಥರ ಒಂದು ಕಾರ್ಯಕ್ರಮಗಳು ಅಂದಾಗ ಸೈಬರ್ ಕ್ರೈಮು ಈ ಥರ ಅಂತಂದರೆ ನಿಮ್ಮಲ್ಲಿರುವಂತಹ ಒಂದು ಜ್ಞಾನನ ಹೇಗಿದೆ ಅಂತ ನಿಮಗೂ ಒಂದು ಗೊತ್ತಾಗುತ್ತೆ. ನಾವು ಕೊಡುವಂತಹ ಒಂದು ಬಹುಮಾನ ನಮ್ಮ ಸಾಹೇಬರುಗಳಿಂದ ಕೊಡಿಸ್ತೀವಿ. ಹಾಗಂದಾಗ ನಿಮ್ಮ ನಡುವೆ ಇನ್ನೂ ಒಂದು ಬಾಂಧವ್ಯ ಚೆನ್ನಾಗಾಗುತ್ತೆ. ಇವತ್ತಿನ ದಿನ ನೀವೆಲ್ಲ ಬಂದಿದ್ದೀರಿ. ಎಲ್ಲರಿಗೂ ಕೂಡ ನನ್ನ ಇಲಾಖೆ ಪರವಾಗಿಂದ ನಮ್ಮ ಸಾಹೇಬರ ಪರವಾಗಿಂದ ನನ್ನ ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು. ಇದೇ ಥರ ಪೊಲೀಸವ್ರನ್ನ ಪ್ರೀತಿಸಿ, ನಾವು ನಿಮ್ಮಂಗೆ ಮನುಷ್ಯರು, ಹಾಗಾಗಿ ಪೊಲೀಸರ ಜೊತೆ ಏನೋ ಕಷ್ಟ ಸುಧಾರಣೆ ಒಂದು ಗುಮ್ಮಟ್ಟಿ ಇದು ಮಾಡೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಮಾಧ್ಯಮಿಕರು ಓದು ಬಂದಿದ್ದೀರಾ, ನಿಮಗೂ ಕೂಡ ನಾವು ಹೃದಯ ಸ್ಪರ್ಶಿ ಧನ್ಯವಾದಗಳು. ಹಾಗೆ ಸಮಾಜದಲ್ಲಿ ಪೊಲೀಸ್ ಅಧಿಕಾರಿಗಳೆಂದರೆ ಎಲ್ಲರಿಗೂ ಭಯವಾಗುತ್ತಿತ್ತು, ಎಲ್ಲರಿಗೂ ಕೆಟ್ಟ ಅಭಿಪ್ರಾಯವೂ ಇರುತ್ತಿತ್ತು. ಆದರೆ ನಾವು ಇಲ್ಲಿ ಬಂದು ನೋಡಿದಾಗ ಎಲ್ಲರೂ ನಮ್ಮನ್ನು ಅಣ್ಣಂದಿರಂತೆ ನೋಡುತ್ತಿದ್ದರು ಹಾಗೂ ಸ್ವೀಕರಿಸುತ್ತಿದ್ದರು. ಇಲ್ಲಿರುವ ನಂದಕುಮಾರ್ ಸರ್ ಅವರು ನಮಗೆ ಒಳ್ಳೆಯದನ್ನು ಭಾವಿಸಿ ನಮಗೆ ವಿಷಯವನ್ನು ಕೊಟ್ಟು ಕಲಿಸಿದರು. ಹಾಗೂ ನಾವಿಲ್ಲಿಗೆ 10 ಗಂಟೆಗೆ ಬಂದಾಗ ಪೊಲೀಸರು ನಮಗೆ ತುಂಬ ಸಂತೋಷವಾಗಿ ಮಾತಾಡಿದರು ಹಾಗೂ ತುಂಬ ಸಂತೋಷವಾಗಿ ಸ್ವೀಕರಿಸಿದರು. ವಂದನೆಗಳು. ನನ್ನ ಹೆಸರು ಸಿರಿ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ದಿನ ನಾವು ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಅದು ಇಂದಿರಾ ಗಾಂಧಿ ವಸತಿ ಶಾಲೆ ಅಪ್ಪೇಗೌಡನಹಳ್ಳಿಯಿಂದ. ಇಲ್ಲಿ ಬಂದಾಗ ನಮಗೆ ಪ್ರಬಂಧ ಸ್ಪರ್ಧೆಯನ್ನು ಭಾಗವಹಿಸಿದ್ದು ನಮಗೆ ಪೊಲೀಸರು ತುಂಬ ಭಯ ಇತ್ತು ಸಮಾಜದಲ್ಲಿ. ಈಗ ಅವರು ನಮಗೆ ಎಲ್ಲ ಭಯ ಎಲ್ಲ ಹೋಗಲಾಡಿಸಿ ನಮಗೆ ಒಳ್ಳೆಯದು ನಮ್ಮ
ಸಮಾಜಕ್ಕೆ ಏನು ಮಾಡಬೇಕು ಅಂತ ಸ್ವಲ್ಪ ಹೇಳಿದ್ದಾರೆ. ಇದನ್ನು ಎಲ್ಲ ಸಮಾಜದಲ್ಲಿ ಒಳ್ಳೆಗೆ ಹೇಳಿರೋದನ್ನೆಲ್ಲ ಅಳವಡಿಸ್ಕೊಂಡು ನಮಗೆ ಒಳ್ಳೆಯ ಸಮಾಜ ಬರಬೇಕು ಅಂತ ನಾನು